ಹೇಗೆ ವಾಲ್ಮೀಕಿ ಹಗರಣದಲ್ಲಿ ಸದನದ ಒಳಗೆ 187 ಕೋಟಿಯ ಹಗರಣ ಅಲ್ಲ 84 ಕೋಟಿಯ ಹಗರಣ ಅಂತ ಹೇಳಿ ತಮ್ಮ ತಪ್ಪನ್ನು ಸದನದ ಒಳಗೆ ಒಪ್ಕೊಂಡಿದ್ರು. 14 ಸೈಟ್ಗಳನ್ನು ವಾಪಸ್ ಕೊಟ್ಟು ತಪ್ಪಾಗಿದೆ ವಾಪಸ್ ಕೊಟ್ಟು ಇನ್ನಾದರೂ ಕ್ಷಮಿಸಿ ಅನ್ನುವ ರೀತಿಯ ಒಂದು ವರ್ತನೆಯನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಹೈಕಮಾಂಡ್ನ ಆದೇಶದಂತೆ ಮತ್ತೆ ಮತ್ತೆ ಕುರ್ಚಿಗೆ ಅಂಟಿಕೊಂಡು ರಾಜೀನಾಮೆಯನ್ನು ಕೊಡದ ಒಂದು ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ತಮ್ಮ 40 ವರ್ಷದ ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಬಡಾಯಿ ಕಚ್ಚಿದ ರಾಜಕಾರಣವನ್ನು ಮಾಡಿಕೊಂಡು ಬಂದವರು ಇವತ್ತು ಬಿಳಿಯಲ್ಲಿ ಅಂತ ಹುಡುಕುವಂಥ ಪರಿಸ್ಥಿತಿ ಬಂದಿದೆ. ಒಂದು ಸಾಂವಿಧಾನಿಕ ಹುದ್ದೆಗೆ ಕೊಡುವಂಥ ಕನಿಷ್ಠ ಗೌರವವನ್ನು ಕೊಡದೆ ರಾಜ್ಯಪಾಲರನ್ನು ಏಕವಚನದಲ್ಲಿ ಮಾತನಾಡೋದು, ಕರ್ನಾಟಕದ ರಾಜಕೀಯ ಪರಂಪರೆ, ಕರ್ನಾಟಕದ ಮೌಲ್ಯಗಳು ಇದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ತಾ ಇರುವಂಥದ್ದನ್ನು BJP ಸ್ಪಷ್ಟ ಶಬ್ದಗಳಲ್ಲಿ ಖಂಡಿಸಲಿಕ್ಕೆ ಬಯಸ್ತದೆ. ಅತ್ಯಂತ ಆಗ್ರಹಪೂರ್ವಕವಾಗಿ ಕೇಳ್ತಾ ಇದ್ದೇವೆ ಮತ್ತು ತತ್ಕ್ಷಣ ರಾಜೀನಾಮೆ ಕೊಟ್ಟರೆ ಅವರಿಗೂ ಒಳ್ಳೆಯದು, ಪಾರ್ಟಿಗೂ ಒಳ್ಳೆಯದು, ಕಾಂಗ್ರೆಸ್ ಪಾರ್ಟಿಗೂ ಒಳ್ಳೆಯದು ಮತ್ತು ವಿಶೇಷವಾಗಿ ಕರ್ನಾಟಕಕ್ಕೆ ಒಳ್ಳೆಯದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪಾರ್ಟಿಯ ಕೆಲಸವನ್ನು ಮಾಡಿ ಕಳೆದ ಹಲವಾರು ವರ್ಷದಿಂದ ಇದ್ದಂಥ ಒಂದು ಸಣ್ಣ ಸಮುದಾಯದ ವ್ಯಕ್ತಿಗೆ ನಮ್ಮ ಪಾರ್ಟಿ ಆಯ್ಕೆ ಮಾಡಿ ಅವರಿಗೆ ಅಭ್ಯರ್ಥಿಯನ್ನು ಮಾಡಿದ್ದು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ರೀತಿಯ ಕಲ್ಚರೇ ಇಲ್ಲ. ಮುಖ್ಯಮಂತ್ರಿ ಇಳಿಸೋದಕ್ಕೂ ಹಣದ ಅಗತ್ಯ ಇಲ್ಲ, ಮುಖ್ಯಮಂತ್ರಿ ಆಗೋದಕ್ಕೂ ಇಲ್ಲಿ ಹಣದ ಅಗತ್ಯ ಇಲ್ಲ. ಐವನ್ ಡಿಸೋಜಾ ಅಂತವರ ಮೇಲೆ FIRಗೆ ನಾವು ಹೋಗಿ ಸ್ಟೇಷನ್ನ ಮುಂದೆ ಕೂತ್ಕೊಂಡು ಅಂಗಲಾಚಿದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಕೈಗೊಂಬೆಯಾಗಿ ಒಂದು FIR ತಗೊಳ್ಳಿಕ್ಕೆ ರೆಡಿ ಇಲ್ಲದಿದ್ದರೆ ನಾಳೆ ನಾವು ಮುಖ್ಯಮಂತ್ರಿಯ ತನಿಖೆಯನ್ನು ಪಾರದರ್ಶಕವಾಗಿ ಮಾಡ್ತಾರೆ ಅನ್ನುವಂಥದ್ದು ಯಾವ ಭರವಸೆ ಇದೆ? ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಯವರು ಅವರ ಪತ್ನಿ ನಿನ್ನೆ ಪತ್ರವನ್ನು ಬರೆದು 14 ಸೈಟ್ಗಳನ್ನು ವಾಪಸ್ ಕೊಟ್ಟು ಹೇಗೆ ವಾಲ್ಮೀಕಿ ಹಗರಣದಲ್ಲಿ ಸದನದ ಒಳಗೆ 187 ಕೋಟಿಯ ಹಗರಣ ಅಲ್ಲ 84 ಕೋಟಿಯ ಹಗರಣ ಅಂತ ಹೇಳಿ ತಮ್ಮ ತಪ್ಪನ್ನು ಸದನದ ಒಳಗೆ ಒಪ್ಕೊಂಡಿದ್ರು. ಅದೇ ರೀತಿ ಈಗ 14 ಸೈಟ್ಗಳನ್ನು ವಾಪಸ್ ಕೊಟ್ಟು ತಪ್ಪಾಗಿದೆ ವಾಪಸ್ ಕೊಟ್ಟು ಇನ್ನಾದರೂ ಕ್ಷಮಿಸಿ ಅನ್ನುವ ರೀತಿಯ ಒಂದು ವರ್ತನೆಯನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಇದು ಈ ರಾಜ್ಯಕ್ಕೆ ಶೋಭೆ ತರುವಂಥ ಕೆಲಸ ಅಲ್ಲ. ವಿಶೇಷವಾಗಿ ಕಾನೂನು ಮತ್ತು ಸಂವಿಧಾನಕ್ಕೆ ಒಂದಿಂಚೂ ಗೌರವವನ್ನು ಕೊಡದೆ ಕೇವಲ ಕುರ್ಚಿಯಲ್ಲಿ ಕೂತ್ಕೊಳ್ಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಪ್ರಾಯಶಃ ಅವರ ಹೈಕಮಾಂಡ್ನ ಆದೇಶದಂತೆ ಮತ್ತೆ ಮತ್ತೆ ಕುರ್ಚಿಗೆ ಅಂಟಿಕೊಂಡು ರಾಜೀನಾಮೆಯನ್ನು ಕೊಡದ ಒಂದು ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ತತ್ಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು, ಕಾನೂನಿಗೆ ಗೌರವವನ್ನು ಕೊಡಬೇಕು, ಸಂವಿಧಾನದ ಆಶಯಗಳಿಗೆ ಗೌರವವನ್ನು ಕೊಟ್ಟು ರಾಜಕೀಯವನ್ನು ಮಾಡಬೇಕು ಮತ್ತು ವಿಶೇಷವಾಗಿ ಕರ್ನಾಟಕದ ಜನತೆ ಮತ್ತು ಕರ್ನಾಟಕದ ಪರಂಪರೆಗೆ ಅನುಗುಣವಾಗಿ ನಡ್ಕೊಳ್ಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಯವರು ತಮ್ಮ 40 ವರ್ಷದ ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಬಡಾಯಿ ಕಚ್ಚಿದ ರಾಜಕಾರಣವನ್ನು ಮಾಡಿಕೊಂಡು ಬಂದವರು ಇವತ್ತು ಬಿಳಿಯಲ್ಲಿ ಅಂತ ಹುಡುಕುವಂಥ ಪರಿಸ್ಥಿತಿ ಬಂದಿದೆ. ಅವರ ಬಟ್ಟೆ ಇಡೀ ಕಪ್ಪಾಗಿದ್ದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 1.5 ವರ್ಷದಲ್ಲಿ ಒಂದು ರೀತಿಯಲ್ಲಿ ದಿಕ್ಕು ದೆಸೆ ಇಲ್ಲದಂತೆ ಈ ಸರ್ಕಾರ ನಡೀತಾ ಇದೆ. ಅವೈಜ್ಞಾನಿಕವಾಗಿ ಜನರಿಗೆ ಭರವಸೆಗಳನ್ನು ಕೊಟ್ಟು ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ದಿವಾಳಿ ಹಂತಕ್ಕೆ ತಂದು ನಿಲ್ಲಿಸಿ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಒಂದು ಮರೀಚಿಕೆಯಾಗಿ ಒಂದಿಂಚೂ ಅಭಿವೃದ್ಧಿ ಆಗದೆ, ಶಾಸಕರುಗಳಿಗೆ ಅನುದಾನ ಸಿಗದೆ ಇಡೀ ರಾಜ್ಯದಲ್ಲಿ ಜನ ಕಂಗಾಲಾಗಿರುವಂಥ ಪರಿಸ್ಥಿತಿಯಲ್ಲಿ ಇವರ ದಾರ್ಷ್ಟ್ಯತನ ಯಾವ ಹಂತಕ್ಕೆ ಮುಟ್ಟಿದೆ ಅಂದರೆ ಸರ್ಕಾರಿ ಖಜಾನೆಯಿಂದ ನೇರವಾಗಿ ಹಣವನ್ನು ಟ್ರಾನ್ಸ್ಫರ್ ಮಾಡಿ ಲೋಕಸಭಾ ಚುನಾವಣೆಗೆ ಒಂದು ರೀತಿಯಲ್ಲಿ ಹಂಚಿಕೆ ಮಾಡಿದ ರೀತಿಯಲ್ಲಿ ವಾಲ್ಮೀಕಿ ಹಗರಣವನ್ನು ಮಾಡಿದರು. ಅದರ ನಂತರ ನೇರವಾಗಿ ಮುಖ್ಯಮಂತ್ರಿಯವರ ಮನೆಯಲ್ಲೇ ಯಾರ ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ ರಕ್ಷಕ ಅನ್ನುವ ರೀತಿಯಲ್ಲಿ ರಾಜಕಾರಣವನ್ನು ಮಾಡಿಕೊಂಡು ಬಂದಿದ್ರು. ಇವತ್ತು ನೇರವಾಗಿ ದಲಿತರ ಜಾಗವನ್ನು ಕಬಳಿಸಿ ನೇರವಾಗಿ ತಮ್ಮ ಪತ್ನಿಗೆ ಈ ರೀತಿ ಸೈಟನ್ನು ಹಂಚಿಕೆ ಮಾಡಿ ಯಾವುದೇ ರೀತಿಯ ಮೌಲ್ಯಗಳನ್ನು ಪಾಲಿಸದೆ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮೊದಲನ ದಿನದಿಂದ ಈ ಹಗರಣ ಬಯಲಿಗೆ ಬಂದ ದಿವಸದಿಂದ ಜನಾಭಿಪ್ರಾಯವನ್ನು ಮೂಡಿಸಿಕೊಂಡು ಜನರ ಆಶಯಗಳಿಗೆ ಅನುಗುಣವಾಗಿ ಒಂದು ದೊಡ್ಡ ಹೋರಾಟವನ್ನು ಸದನದ ಒಳಗೆ ಸದನದ ಹೊರಗಡೆ
ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ, ಲೋಕಸಭೆಯಲ್ಲಿ ಕೂಡ ಇದರ ಬಗ್ಗೆ ನಾವು ಧ್ವನಿಯನ್ನು ಎತ್ತಿ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡಬೇಕು, ತನಿಖೆಗೆ ತಮ್ಮನ್ನು ಒಪ್ಪಿಸಿಕೊಳ್ಳಬೇಕು, ಅವರು ಸೋಕಾಲ್ಡ್ ಅವರ ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣ ಇದ್ದರೆ ಮುಕ್ತವಾಗಿ ತನಿಖೆ ಆಗಿ ಯಾವುದೇ ರೀತಿ ತನಿಖೆಗೆ ತಾವು ಪೊಸಿಷನ್ ಆಫ್ ಪವರ್ನಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡು ತನಿಖೆ ಫ್ರೀ ಆ್ಯಂಡ್ ಫೇರ್ ಆಗ್ತದೆ ಅನ್ನುವಂಥ ಭಾವನೆ ಅವರಿಗಿದ್ರೆ, ನಮಗಂತೂ ಖಂಡಿತವಾಗಿ ಆ ಭಾವನೆ ಇಲ್ಲ. ಆ ಕಾರಣಕ್ಕೆ ಮತ್ತೊಮ್ಮೆ ನಾವು ಅವರ ರಾಜೀನಾಮೆಗೆ ಆಗ್ರಹವನ್ನು ಮಾಡ್ತಾ ಇದ್ದೆ. ಮತ್ತು BJP ಒಂದು ಹಂತದಲ್ಲಿ ಈ ನಮ್ಮ ಹೋರಾಟದಲ್ಲಿ ಯಶಸ್ವಿ ಆಗಿದೆ ಅನ್ನುವಂಥ ಭಾವನೆ ನಮಗಿದೆ. ಯಾಕೆಂದರೆ ಮುಖ್ಯಮಂತ್ರಿಯವರ ಪರಿಸ್ಥಿತಿ ಯಾವ ಹಂತಕ್ಕೆ ಮುಟ್ಟಿದೆ ಅಂದರೆ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟದ್ದನ್ನೇ ಪ್ರಶ್ನಿಸಿ ಒಂದು ಸಾಂವಿಧಾನಿಕ ಹುದ್ದೆಗೆ ಕೊಡುವಂಥ ಕನಿಷ್ಠ ಗೌರವವನ್ನು ಕೊಡದೆ ರಾಜ್ಯಪಾಲರನ್ನು ಏಕವಚನದಲ್ಲಿ ಮಾತನಾಡೋದು, ಅವರ ಶಾಸಕರು, ಕಾಂಗ್ರೆಸ್ ಪಾರ್ಟಿಯ ನಾಯಕರು ರಾಜ್ಯದಾದ್ಯಂತ ಪ್ರತಿಭಟನೆಗಳನ್ನು ಮಾಡೋದು, ಆ ಪ್ರತಿಭಟನೆಯಲ್ಲಿ ರಾಜ್ಯಪಾಲರ ಬಗ್ಗೆ ತುಚ್ಛವಾಗಿ ಆ ಸಾಂವಿಧಾನಿಕ ಹುದ್ದೆಗೆ ಕೊಡಬೇಕಾದ ಗೌರವವನ್ನು ಕೊಡದೆ ಬಾಂಗ್ಲಾ ಮಾದರಿ, ಪಾಕಿಸ್ತಾನ ಮಾದರಿಯ ಮಾತುಗಳನ್ನು ಆಡೋದು, ಇದೆಲ್ಲವೂ ಈ ರಾಜ್ಯದ ಜನತೆಗೆ ಶೋಭೆ ತರುವಂಥ ವಿಷಯ ಅಲ್ಲ. ವಿಶೇಷವಾಗಿ ಕರ್ನಾಟಕದ ರಾಜಕೀಯ ಪರಂಪರೆ, ಕರ್ನಾಟಕದ ಮೌಲ್ಯಗಳು ಇದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ತಾ ಇರುವಂಥದ್ದನ್ನು BJP ಸ್ಪಷ್ಟ ಶಬ್ದಗಳಲ್ಲಿ ಖಂಡಿಸಲಿಕ್ಕೆ ಬಯಸ್ತದೆ. ಅವರು ಬಾಂಗ್ಲಾ ಮಾದರಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟು ಈ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಹೋಗಿ FIR ಅನ್ನು ದಾಖಲಿಸುವಂಥ ಕನಿಷ್ಠ ಸೌಜನ್ಯವೂ ಇಲ್ಲ. ಆ ರೀತಿಯಾದಂಥ ಒಂದು ಆಡಳಿತ ವ್ಯವಸ್ಥೆ ಈ ರಾಜ್ಯದಲ್ಲಿ ನಡೀತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಯ ಮೇಲೆ ಇರುವಂಥ FIR, ಮುಖ್ಯಮಂತ್ರಿಯ ಮೇಲೆ ತನಿಖೆ ಪಾರದರ್ಶಕವಾಗಿ ಹೇಗೆ ಆಗ್ಬೋದು ಅನ್ನುವಂಥದ್ದು ಎಲ್ರಿಗೂ ಇರುವಂಥ ಸಂಶಯ. ಸಹಜವಾಗಿ ಭಾರತೀಯ ಜನತಾ ಪಾರ್ಟಿಗೂ ಈ ಸಂಶಯ ಇದೆ. ಆ ಕಾರಣಕ್ಕೆ ನಾವು ಮತ್ತೆ CM ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಈ ಸಂದರ್ಭದಲ್ಲಿ ಅತ್ಯಂತ ಆಗ್ರಹಪೂರ್ವಕವಾಗಿ ಕೇಳ್ತಾ ಇದ್ದೇವೆ. ಮತ್ತು ತತ್ಕ್ಷಣ ರಾಜೀನಾಮೆ ಕೊಟ್ಟರೆ ಅವರಿಗೂ ಒಳ್ಳೆಯದು, ಪಾರ್ಟಿಗೂ ಒಳ್ಳೆಯದು, ಕಾಂಗ್ರೆಸ್ ಪಾರ್ಟಿಗೂ ಒಳ್ಳೆಯದು, ಮತ್ತು ವಿಶೇಷವಾಗಿ ಕರ್ನಾಟಕಕ್ಕೆ ಒಳ್ಳೆಯದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೊನೆಗೆ ಸಿದ್ದರಾಮಯ್ಯನವರ ಒಟ್ಟು ನಡವಳಿಕೆ ಯಾವ ರೀತಿ ಇದೆ ಅಂದರೆ, ಮೊದಲು ಯಾವುದೇ ರೀತಿಯ ಅವ್ಯವಹಾರ ಆಗಲಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಆಮೇಲೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ನನ್ನು ಕಾಂಗ್ರೆಸ್ ಪಾರ್ಟಿನ ಘಟಾನುಘಟಿ ವಕೀಲರು ಬಂದು ಆರ್ಗ್ಯುಮೆಂಟನ್ನು ಮಾಡಿ ಹೈಕೋರ್ಟ್ ಆ ಪ್ರಾಸಿಕ್ಯೂಷನ್ ಸರಿಯಾದ ರೀತಿಯಲ್ಲಿ ಆಗಿದೆ ಅನ್ನುವಂಥದ್ದನ್ನು ಹೇಳಿದ ಮೇಲೆ ಈಗ ಕೊನೆಯ ಅಸ್ತ್ರವಾಗಿ ಜಾರಿ ನಿರ್ದೇಶನಾಲಯ ಅವರ ಮೇಲೆ ಕೇಸನ್ನು ದಾಖಲಿಸಿದ ನಂತರ ಕೊನೆಯ ಅಸ್ತ್ರವಾಗಿ 14 ಸೈಟ್ಗಳನ್ನು ವಾಪಸ್ ಕೊಟ್ಟು ಬದುಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಮತ್ತೆ ಸಿದ್ದರಾಮಯ್ಯನವರಿಗೆ ತಮ್ಮ ಮುಖಾಂತರ ಆಗ್ರಹವನ್ನು ಮಾಡೋದು, ಕೊನೆಗಾದರೂ ತಮಗೆ ಬುದ್ಧಿ ಬಂದಂತೆ ಕಾಣ್ತಾ ಇದೆ, ತಪ್ಪಿನ ಅರಿವಾದ ಹಾಗೆ ಕಾಣ್ತಾ ಇದೆ. ಆದರೆ ಕಾನೂನು ಮತ್ತು ಸಂವಿಧಾನಕ್ಕೆ ಗೌರವ ಕೊಟ್ಟು ತಾವು ತತ್ಕ್ಷಣ ರಾಜೀನಾಮೆಯನ್ನು ಕೊಡಿ. ತಮ್ಮ ಪಾರ್ಟಿ ಒಳಗೆ ಕೂಡ ತಮಗೆ ಎಲ್ಲರೂ ಪೂರಕವಾಗಿದ್ದಾಗೆ ಕಾಣ್ತಾ ಇಲ್ಲ. ಹಿಂದಿನ ಸ್ಪೀಕರ್ ಕೋಳಿವಾಡ ಅವರು ಪ್ರೆಸ್ ಮೀಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ನಾಳೆಯಿಂದ ಏನೆಲ್ಲ ಆಗ್ತದೆ ಅನ್ನುವಂಥದ್ದು ಗೊತ್ತಿಲ್ಲ. ತಮ್ಮ ನಾಚಿಕೆ, ಮಾನ, ಮರ್ಯಾದೆಯನ್ನು ಉಳಿಸಿಕೊಳ್ಳಿಕ್ಕಾದರೂ ತಾವು ರಾಜೀನಾಮೆಯನ್ನು ಕೊಡೋದು ಒಳಿತು ಅನ್ನುವಂಥದ್ದನ್ನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಮನಸ್ಥಿತಿ ಅಲ್ಲ ಇದು, ಕಾಂಗ್ರೆಸ್ನ ಮಾನಸಿಕತೆ, ಕಾಂಗ್ರೆಸ್ನ DNA. ಪ್ರಾಯಶಃ ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಅವರ ಸೂಚನೆ ಇರ್ಬೋದು. ಇನ್ನೂ ಒಂದು 2-3 ಎಲೆಕ್ಷನ್ಗಳು ನಡೀತಾ ಇದೆ. ಹರಿಯಾಣ ಎಲೆಕ್ಷನ್ ನಡೀತಾ ಇದೆ, ಒಂದು ಮಹಾರಾಷ್ಟ್ರದ ಎಲೆಕ್ಷನ್ ನಡೀಲಿಕ್ಕಿದೆ. ಅದಕ್ಕೆಲ್ಲ ಕರ್ನಾಟಕವೇ ATM ಆಗಿದೆ. ಆ ಕಾರಣಕ್ಕೆ ಸಿದ್ದರಾಮಯ್ಯನವ್ರನ್ನ ಉಳಿಸಿಕೊಳ್ಳೋ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ ಅಂತ ಕಾಣ್ತಾ ಇದೆ. ನಮ್ಮ ಡಿಮಾಂಡ್ ವೆರಿ ಕ್ಲಿಯರ್ ಇದೆ. ನಾವು ಇವತ್ತು ಅವರು ಸೈಟ್ ವಾಪಸ್ ಕೊಡ್ತಾರಾ, ನಾಳೆ ಸೈಟ್ ವಾಪಸ್ ತಗೊಳ್ತಾರಾ, ಇದು ಪ್ರಶ್ನೆ ಅಲ್ಲ. ಅವರ ಮೇಲೆ ಒಂದು ಗುರುತರವಾದ ಆರೋಪ ಇದೆ. ಜಾಗವನ್ನು ಕಬಳಿಸಿ ಅವರು ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಇದರ ಬಗ್ಗೆ ಕಂಪ್ಲೇಂಟ್ಗಳು ಹೋಗಿದೆ. ರಾಜ್ಯಪಾಲರು ಮುಖ್ಯಮಂತ್ರಿಯ ತನಿಖೆ ಆಗಬೇಕು ಅನ್ನೋಂಥ ಪ್ರಾಸಿಕ್ಯೂಷನ್ನ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಇವರು ಅದನ್ನು ಪ್ರಶ್ನಿಸಿ ಹೈಕೋರ್ಟಿಗೆ ಹೋದರು. ಹೈಕೋರ್ಟ್ ಕೂಡ ಆ ಸ್ಯಾಂಕ್ಷನನ್ನು ಮಾನ್ಯ ಮಾಡಿದೆ. ಈ ಸಂದರ್ಭದಲ್ಲಿ ಒಂದು ಪಾರದರ್ಶಕವಾದ ತನಿಖೆ ನಡಿಬೇಕಾದರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡು ಆ ತನಿಖೆ ನಡೆಯುವಂಥದ್ದು
ಸರಿ ಕಾಣೋದಿಲ್ಲ ಮತ್ತು ಅದು ಸರಿ ಹೋಗೋದಿಲ್ಲ ಅನ್ನುವಂಥದ್ದು ನಮ್ಮ ಭಾವನೆ ಮತ್ತು ಜನರ ಭಾವನೆ ಕೂಡ ಅದೇ. ಯಾಕೆಂದರೆ ಕಳೆದ 1.5 ವರ್ಷದಲ್ಲಿ ಕಾಂಗ್ರೆಸ್ ನಡ್ಕೊಂಡಂಥ ರೀತಿ, ಪೊಲೀಸ್ ಇಲಾಖೆಯನ್ನು ಪೂರ್ತಿ ತಮ್ಮ ಕೈಗೊಂಬೆಯಾಗಿ ನಡೆಸ್ಕೊಂಡಿರುವಂಥ ರೀತಿಯನ್ನು ನೋಡುವಾಗ ತನಿಖೆ ಪಾರದರ್ಶಕವಾಗಿ ಆಗೋದಿಲ್ಲ ಅನ್ನುವಂಥ ಭಾವನೆ ಇರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರು ಕಾನೂನು, ಸಂವಿಧಾನ ಮತ್ತು ಜನರಿಗೆ ಗೌರವ ಕೊಟ್ಟು ತತ್ಕ್ಷಣ ರಾಜೀನಾಮೆ ಕೊಡಬೇಕು. ಈಗ ಯಾವುದು ರಿಕವರಿ ಆದರೆ, ಥೆಫ್ಟ್ ಆದಾಗ ರಿಕವರಿ ಮಾಡಿದಂತ ನೀವು ಕಳ್ಳನ ಬಿಟ್ಟು ಬಿಡುವುದಿಲ್ಲ ಅಲ್ಲ. ರಿಕವರಿ ಮಾಡಿದ ಕೂಡಲೇ ಕಳ್ಳನ ಬಿಡ್ತೀರಾ? ಇಲ್ಲ. ನೀವು ಕಳ್ಳನಿಗೆ ಏನು ಶಿಕ್ಷೆ ಆಗಬೇಕು ಶಿಕ್ಷೆ ಕೊಟ್ಟೇ ಕೊಡ್ತೀರಿ. ಈ ಹ್ಯಾಸ್ ಟು ಸ್ಟೆಪ್ ಡೌನ್ ಫಸ್ಟ್ ದೆನ್ ಫೇಸ್. ಈಗ ಲೋಕಾಯುಕ್ತ ಏನವರು ಕೇಸ್ ಹಾಕ್ತಾ ಇದ್ದಾರೆ, ಅವರ ಅಡಿಯೇ ಇಡುವಂಥ ಇನ್ಸ್ಪೆಕ್ಟರ್ಸು ಅವರೆಲ್ಲ ಇದು ಮಾಡ್ತಾ ಇದ್ದಾರೆ. CM ಕೆಳಗೆ ಕೆಲಸ ಮಾಡುವಂಥವ್ರು, CM ಅವರನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು, ಅಂಥ ಅಧಿಕಾರಿಗಳೇ ಅವರ ಇನ್ವೆಸ್ಟಿಗೇಷನ್ ಮಾಡೋದು ಸರಿಯಲ್ಲ. ನೋಡಿ, ನಾನು ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾರೇ ಯಾವುದೇ ರೀತಿಯ ಸಭೆಗಳನ್ನು ಮಾಡ್ಬೋದು. ನಮ್ಮ ಪಾರ್ಟಿ ಒಂದು ವ್ಯವಸ್ಥೆ ಅಡಿಯಲ್ಲಿ ನಡೀತದೆ. ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈ ಪಾರ್ಟಿ ಈ ರಾಜ್ಯದಲ್ಲಿ ನಡೀತದೆ. ರಾಜ್ಯಾಧ್ಯಕ್ಷರನ್ನು ಕೇಂದ್ರದ ಸಮಿತಿ ಆಯ್ಕೆ ಮಾಡಿ ಅವರ ಮುಖಾಂತರ ಸಂಘಟನೆ, ಹೋರಾಟ ಮತ್ತು ಈ ರಾಜ್ಯದಲ್ಲಿ ಪಾರ್ಟಿಯನ್ನು ಕಟ್ಟುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇಡೀ ಪಾರ್ಟಿಯ ಎಲ್ಲ ಕಾರ್ಯಕರ್ತರು, ಪಾರ್ಟಿಯ ಎಲ್ಲ ಪದಾಧಿಕಾರಿಗಳು ಅವರ ಜೊತೆಗೆ ಇದ್ದಾರೆ. ಉಳಿದದ್ದು ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅದನ್ನೆಲ್ಲವನ್ನು ವರಿಷ್ಠರು ಗಮನಿಸ್ತಾರೆ ಮತ್ತು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ತಾರೆ. ನೋಡಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ CM ಆಗೋದು ಅಥವಾ MP ಆಗೋದು, MLA ಆಗೋದು, MLC ಆಗೋದು ಹೇಗೆ ಅಂತ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರಿಗೆ ಗೊತ್ತಿದೆ. ನಿನ್ನೆ ನಮ್ಮ ಕಿಶೋರ್ ಕುಮಾರ್ ಅವರು ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ. ಒಂದು ಸಾಮಾನ್ಯ ಮನೆತನದಿಂದ ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡಿ, ಪಾರ್ಟಿಯ ಕೆಲಸವನ್ನು ಮಾಡಿ ಕಳೆದ ಹಲವಾರು ವರ್ಷದ ಇದ್ದಂಥ ಒಂದು ಸಣ್ಣ ಸಮುದಾಯದ ವ್ಯಕ್ತಿಗೆ ನಮ್ಮ ಪಾರ್ಟಿ ಆಯ್ಕೆ ಮಾಡಿ ಅವರಿಗೆ ಅಭ್ಯರ್ಥಿಯನ್ನು ಮಾಡಿದ್ದು. ಇಲ್ಲಿ ವೇದಿಕೆಯಲ್ಲಿರುವಂಥ ತುಂಬ ಜನ ಇದ್ದಾರೆ. ನಾವು ಯಾರು 1,000 ಬಿಡಿ, 1,000ಕ್ಕೆ ಎಷ್ಟು 0 ಇದೆ ಅನ್ನುವಂಥದ್ದು ತುಂಬ ಜನರಿಗೆ ಬರೆದು ಗೊತ್ತಿರಲಿಕ್ಕಿಲ್ಲ. ನಮ್ಮ ಪಾರ್ಟಿಯಲ್ಲಿ ಆ ರೀತಿ ನಡೆಯೋದಿಲ್ಲ. ನಾನು ಅದೇ ಹೇಳೋದು, ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ರೀತಿಯ ಕಲ್ಚರೇ ಇಲ್ಲ. ಮುಖ್ಯಮಂತ್ರಿ ಇಳಿಸೋಕ್ಕೂ ನಾವು ಹಣ, ಮುಖ್ಯಮಂತ್ರಿ ಇಳಿಸೋದಕ್ಕೂ ಹಣದ ಅಗತ್ಯ ಇಲ್ಲ, ಮುಖ್ಯಮಂತ್ರಿ ಆಗೋದಕ್ಕೂ ಇಲ್ಲಿ ಹಣದ ಅಗತ್ಯ ಇಲ್ಲ. ನಾವು ಪ್ರಜಾಪ್ರಭುತ್ವ ರೀತಿಯಲ್ಲಿ ಜನಾಭಿಪ್ರಾಯವನ್ನು ಮೂಡಿಸಿಕೊಂಡು, ಆ ಇದ್ದ ಸರ್ಕಾರ ಜನರ ಅಭಿಪ್ರಾಯಕ್ಕೆ ವಿರುದ್ಧವಾಗಿದ್ದರೆ ಜನಾಭಿಪ್ರಾಯವನ್ನು ಮೂಡಿಸಿಕೊಂಡು ಆಂದೋಲನವನ್ನು ಮಾಡಿಕೊಂಡು ಪ್ರಜಾಪ್ರಭುತ್ವ ರೀತಿಯಲ್ಲಿ ಅವರನ್ನು ಇಳಿಸುವಂಥ ಪ್ರಯತ್ನ ಮಾಡ್ತೇವೆ. ಕುರ್ಚಿಗೆ ಏರೋದಾದರೂ ಪ್ರಜಾಪ್ರಭುತ್ವ ರೀತಿಯಲ್ಲಿ ಏರ್ತೇವೆ. ಇದು ಕೇವಲ ಐವನ್ ಡಿಸೋಜರ ವಿರುದ್ಧದ ಹೋರಾಟ ಅಲ್ಲ, ಇದು ಕಾಂಗ್ರೆಸ್ನ ಮಾನಸಿಕತೆಯ ವಿರುದ್ಧ ಹೋರಾಟ. ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಕಾಂಗ್ರೆಸ್ ಮುಕ್ತ ಭಾರತ ಅಂದರೆ ಇದೇ ಸಮಸ್ಯೆ. ನಮಗೆ ನಾವು ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳೋದಕ್ಕೆ ಇದೊಂದು ದೊಡ್ಡ ಕಾರಣ. ಯಾಕೆಂದರೆ ಐವನ್ ಡಿಸೋಜಾ ಅಂತವರ ಮೇಲೆ FIRಗೆ ನಾವು ಹೋಗಿ ಸ್ಟೇಷನ್ನ ಮುಂದೆ ಕೂತ್ಕೊಂಡು ಅಂಗಲಾಚಿದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಕೈಗೊಂಬೆಯಾಗಿ ಒಂದು FIR ತಗೊಳ್ಳಿಕ್ಕೆ ರೆಡಿ ಇಲ್ಲದಿದ್ದರೆ ನಾಳೆ ನಾವು ಮುಖ್ಯಮಂತ್ರಿಯ ತನಿಖೆಯನ್ನು ಪಾರದರ್ಶಕವಾಗಿ ಮಾಡ್ತಾರೆ ಅನ್ನುವಂಥದ್ದು ಯಾವ ಭರವಸೆ ಇದೆ? ನಾವು ಬಿಟ್ಟಿಲ್ಲ, ನಾವು ಬಿಡೋದೂ ಇಲ್ಲ. ಅದನ್ನು ಕಾನೂನು ಮುಖಾಂತರ ಏನು ಮಾಡಬೇಕು ಅನ್ನುವಂಥದ್ದನ್ನು ನ್ಯೂ ಮೋರ್ಚಾ ಆಲ್ರೆಡಿ ಟೇಕಪ್ ಮಾಡಿದೆ. ನಾವು ಕೂಡ ಅದನ್ನು ಪತ್ರವನ್ನು ಬರೆದಿದ್ದೇವೆ ಹೈಯರ್ ಅಪ್ ಅಥಾರಿಟಿಗೆ. ಬದರೆ ಇದಕ್ಕೆ ನಾಚಿಕೆ, ಮಾನ ಮರ್ಯಾದೆ ಮತ್ತು ಕಾನೂನು ಮತ್ತು ಸಂವಿಧಾನಕ್ಕೆ ಗೌರವ ಕೊಡೋಂಥ ಒಂದು ವ್ಯವಸ್ಥೆ ರಾಜ್ಯದಲ್ಲಿ ಇದ್ದರೆ ಇನ್ನೇನು ಮಾಡ್ಬೋದು? ನಾವು ಹೋರಾಟವನ್ನು ಮಾಡಬೇಕು, ಕಂಟಿನ್ಯೂಸ್ ಆಗಿ ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಯಾಕೆಂದರೆ ಐವನ್ ಡಿಸೋಜಾ ಅವರು ಹೇಳಿರುವಂಥದ್ದು ಈ ದೇಶದ ಅಖಂಡತೆಯನ್ನು ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡುವಂಥ ವ್ಯವಸ್ಥೆ, ಸಂವಿಧಾನದ ವಿರೋಧಿ ಹೇಳಿಕೆ ಅದು. ಈ ದೇಶದಲ್ಲಿ ಬಾಂಗ್ಲಾ ಮಾದರಿಯ ರೀತಿಯಲ್ಲಿ ರಾಜ್ಯಪಾಲರನ್ನು ನಾವು ಕೆಳಗಿಳಿಸ್ತೇವೆ ಅಂದರೆ ಇದಕ್ಕೆ ಏನು ಹೇಳಬೇಕು? ನಾವು ಕಾಂಗ್ರೆಸ್ ಪಾರ್ಟಿಗೆ ನಾಚಿಕೆ, ಮಾನ ಮರ್ಯಾದೆ ಇಲ್ಲದಿದ್ದರೆ ನಾವೇನು ಮಾಡೋದು? ನಾವು ಕಾನೂನಿನ ವ್ಯಾಪ್ತಿಯೊಳಗೆ ಏನು ಹೋರಾಟ ಮಾಡಬೇಕು ಅದನ್ನು ಮಾಡ್ತೇವೆ. ದಪ್ಪ ಚರ್ಮದ ಕಾಂಗ್ರೆಸ್ನವರಿಗೆ ಈಗ ಮುಖ್ಯಮಂತ್ರಿ ಹೇಗೆ ಕುರ್ಚಿ ಬಿಡ್ತಾ ಇಲ್ವಾ, ಅದೇ ರೀತಿಯಲ್ಲಿ ಅವರು ಪೊಲೀಸ್ ಇಲಾಖೆಯನ್ನು ತಮ್ಮ ಕೈಗೊಂಬೆ ಆಗಿ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ನಮ್ಮ ಆಗ್ರಹ ಅತ್ಯಂತ ಸ್ಪಷ್ಟವಾಗಿದೆ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಅದಕ್ಕೋಸ್ಕರ ಏನೆಲ್ಲ ಮಾಡಬೇಕು, ಏನೆಲ್ಲ ಹೋರಾಟ ಮಾಡಬೇಕಾ, ಸಂವಿಧಾನ ಕಾನೂನು ವ್ಯಾಪ್ತಿಯೊಳಗೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ನಾವು ಮಾಡ್ತೇವೆ. ನಾವು ಕಾಂಗ್ರೆಸ್ನವರ ರೀತಿಯಲ್ಲಿ ಪಾಕಿಸ್ತಾನ, ಬಾಂಗ್ಲಾ ಮಾದರಿಯಿಂದ ಪ್ರೇರಣೆ ಆದವರಲ್ಲ. ನಾವು ಸನಾತನವಾದ ಈ ನೆಲದ ಸಂಸ್ಕೃತಿ ಆಧಾರದಲ್ಲಿ ಪ್ರೇರಣೆ ಪಡ್ಕೊಂಡು ರಾಜಕಾರಣ ಮಾಡ್ತಾ ಇರೋರು.
ಅವ್ರನ್ನ ಇದು ಮಾಡೋದು ಆ ಸ್ಥಾನಕ್ಕೆ ಒಂದು ರೀತಿ ಕಡಿಮೆ ಆಗ್ಲಿಲ್ವಾ? ಅಂದ್ರೆ ಅಂತ ಕ್ಯಾಂಡಿಡೇಟ್ನ ನೀವು ಅಂದ್ರೆ ಪಂಚಾಯತ್ ಸಿಸ್ಟಮ್ ಬಗ್ಗೆನೇ ಇದು ಇಲ್ದವರು ಪಂಚಾಯತಿನ ವ್ಯವಸ್ಥೆಯನ್ನು ಪಂಚಾಯತ್ ಸದಸ್ಯರುಗಳನ್ನು ಮುಖಾಂತರ ಆಯ್ಕೆಯಾಗಿ ಜನಪ್ರತಿನಿಧಿ ಆಗುವವರು ಆ ಸ್ಥಾನ. ಅದಕ್ಕೆ ನಮ್ಮೊಬ್ಬ ಕಾರ್ಯಕರ್ತನನ್ನು, ಕೆಳ ಹಂತದಿಂದ ಬಂದಿರುವ ಕಾರ್ಯಕರ್ತನನ್ನು ಪಾರ್ಟಿ ಯೋಚನೆ ಮಾಡಿಕೊಂಡು ಒಂದು ಸಣ್ಣ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಇಟ್ಕೊಂಡು ರಾಜಕೀಯ ಮಾಡ್ತಾ ಇರುವಂಥ ಪಾರ್ಟಿ ನಾವು. ಆ ಕಾರಣಕ್ಕೆ ಅವ್ರನ್ನ ಆಯ್ಕೆ ಮಾಡಿದ್ದೇವೆ. ಅವರು ಸಮರ್ಥರಿದ್ದಾರೆ, ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ತಿಳ್ಕೊಂಡವರಿದ್ದಾರೆ, ಪಂಚಾಯತ್ನ ಸದಸ್ಯರ ಬಗ್ಗೆ ಕಾಳಜಿ ಇರುವವರಿದ್ದಾರೆ. ಅದರಿಂದ ಆಯ್ಕೆ ಆಗುವಂಥ ಭರವಸೆ ಅವರಿದೆ. ಅದರ ಜೊತೆಗೆ ನಮಗೆ ನಮ್ಮ ಪಾರ್ಟಿಯಲ್ಲಿ ಒಂದು ವ್ಯವಸ್ಥೆ ಇದೆ. ನಾವು ಒಂದು ಸಣ್ಣ ಕಾರ್ಯಕರ್ತ ಮೇಲೆ ಬರುವಾಗ ಹಿರಿಯರು ಮಾರ್ಗದರ್ಶನವನ್ನು ಕೊಂಡೋಗ್ತಾರೆ. ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಆ ವ್ಯವಸ್ಥೆಯಲ್ಲಿ ತುಂಬ ಪಳಗಿದವರಿದ್ದಾರೆ, ಅಧ್ಯಯನ ಮಾಡ್ಕೊಂಡವರಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಕಿಶೋರ್ ಕುಮಾರ್ ಅವರು ಒಂದು ಉತ್ತಮ ವಿಧಾನ ಪರಿಷತ್ನ ಸದಸ್ಯರಾಗಿ ರೂಪುಗೊಳ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ನ್ಯಾಚುರಲಿ ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಆಕಾಂಕ್ಷಿಗಳು ಇರ್ತಾರೆ. ಕಾಂಗ್ರೆಸ್ ಪಾರ್ಟಿಯಾಗಿ ನಾವು 1000 ಕೋಟಿ ಕೊಟ್ಟು ಇರುವಾಗ ಆಕಾಂಕ್ಷಿ ಕಡಿಮೆ ಆಗ್ತಾರೆ. ಯಾಕೆಂದರೆ ಎಲ್ರಿಗೂ 1000 ಕೋಟಿ ಕೊಡಲಿಕ್ಕೆ ಆಗೋದಿಲ್ಲಲ್ಲ. ನಮ್ಮ ಪಾರ್ಟಿಯಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಇರ್ತಾರೆ, ಯಾಕೆಂದರೆ ಕಾರ್ಯಕರ್ತರು ಜಾಸ್ತಿ ಇದ್ದಾರೆ. ಪಾರ್ಟಿ ಡೆಮೋಕ್ರೆಟಿಕಲಿ ನಡೆಯುವಂಥ ಪಾರ್ಟಿ, ಆಕಾಂಕ್ಷಿಗಳು ಇರ್ತಾರೆ. ಬಟ್ ಆಕಾಂಕ್ಷಿಗಳು ಒಮ್ಮೆ ಅಭ್ಯರ್ಥಿ ಘೋಷಣೆ ಆದ ಮೇಲೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತೇವೆ ನಾವು. ಅದು ಅವ್ರ ಹತ್ರನೇ ಕೇಳಬೇಕಷ್ಟೆ. ಯಾವುದೇ ಅಡ್ಡಿ ಬರೋದಿಲ್ಲಮ್ಮ. ಇದು ಒಂದು, ನಮ್ಮಲ್ಲಿ ಯಾವುದೇ ಬಣ ರಾಜಕೀಯ ಇಲ್ಲ. ನಾನು ಆಗಲೇ ಹೇಳಿದ ಹಾಗೆ ಸ್ಪಷ್ಟವಾಗಿ ನಾವು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಹೋರಾಟ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ತಾ ಇದೆ ಮತ್ತು ನಮಗೆ ವಿಶ್ವಾಸ ಇದೆ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ತದೆ ಮತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕಾದಂಥ ಪರಿಸ್ಥಿತಿ ದಿನದಿಂದ ದಿನಕ್ಕೆ ನಿರ್ಮಾಣ ಆಗ್ತಾ ಹೋಗ್ತಾ ಇದೆ. ಅದು ತುಂಬ ಲೇಟ್ ಮಾಡೋದಕ್ಕಿಂತ ಬೇಗ ಕೊಟ್ಟು ಸ್ವಲ್ಪ ಇದ್ದ ಮಾನ ಮರ್ಯಾದೆ ಆದರೂ ಉಳಿಸೋದು ಒಳ್ಳೆಯದು. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.